ಶೇಂಗಾ ಬಿತ್ತನೆ ಬೀಜ ದರ ಕಡಿಮೆ ಮಾಡುವಂತೆ ರಾಷ್ಟ್ರೀಯ ಕಿಸಾನ್ ಸಂಘದ ವತಿಯಿಂದ ಪ್ರತಿಭಟನೆ. ನಾಯಕನಹಟ್ಟಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಮುಂದೆ ರಾಷ್ಟ್ರೀಯ ಕಿಸಾನ್ ಸಂಘದ ವತಿಯಿಂದ ಶೇಂಗಾ ಬಿತ್ತನೆ ಬೀಜ ದರವನ್ನು ಕಡಿಮೆ ಮಾಡುವಂತೆ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷರಾದ ಬಿಟಿ ಪ್ರಕಾಶ್, ನೂತನ ಪಟ್ಟಣ ಪಂಚಾಯಿತಿ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ, ರಾಷ್ಟ್ರೀಯ ಕಿಸಾನ್ ಸಂಘದ ಯುವ ಘಟಕದ ಅಧ್ಯಕ್ಷರಾದ ಸಿಪಿ ಮಹೇಶ್, ಬಡಗಿ ತಿಪ್ಪೇಸ್ವಾಮಿ, ಪೈಲ್ವಾನ್ ಪಾಪಣ್ಣ, ಗುಂತಕೋಲಮ್ಮನಹಳ್ಳಿ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನೂ ಮುಂತಾದವರು ಇದ್ದರು. ಇದು ಏನಿದೆಯೋ ಈ ಕೋವಿಡ್ ಸಿಚುವೇಶನ್ನಿಂದ ರೈತರು ತುಂಬ ಕಷ್ಟದಿಂದ ಹೊರಗಡೆ ಬಂದಿದ್ದಾರೆ. ಯಾವ ಬೆಳೆನೋ ಅಂಥ ಉತ್ತಮ ದರದಲ್ಲಿ ನಾವು ಮಾರಾಟ ಮಾಡ್ತಾ ಇಲ್ಲ. ಈ ಬಿತ್ತನೆ ಶೇಂಗಾ ಬಿತ್ತನೆ ಬೀಜ ಅಂದರೆ ಸರ್ಕಾರದವರು ಒಂದು ಸುಲಭ ರೀತಿ ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗೋಂಥ ವ್ಯವಸ್ಥೆ ಮಾಡಬೇಕು. ಮೆಕ್ಕೆಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಏನೇ ಸಬ್ಸಿಡಿ ಕೊಟ್ಟರು ಕಂಪ್ನಿಗೆ ಕೊಡೋದು ಬೇಡ. ಅದನ್ನು ನೇರವಾಗಿ ರೈತರ ಫಲಾನುಭವಿ ಖಾತೆಗಳಿಗೆ ಜಮಾ ಮಾಡಲಿ. ತೆಲಂಗಾಣ ಸರ್ಕಾರ ಮಾಡಿದೆ ಆ ಥರ ಸಿಸ್ಟಮ್ ಮಾಡಲಿ. ನಮಗೆ ಇದರಿಂದ ಲಾಭ ಆಗುತ್ತೆ ರೈತ ಬಂಧುಗಳಿಗೆ. ಈ ಥರ ಮಾಡಿದ್ರೆ ಕಂಪ್ನಿಗಳು ಲಾಭ ಹೊಡಿತವೆ. ಯಾರೋ ಒಬ್ಬರು ಸರ್ಕಾರ ನೇಮಕ ಮಾಡುತ್ತೆ, ಆ ಕಂಪ್ನಿ ಟೆಂಡರ್ ಆಗ್ತಾರೆ, ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸಾವಿರಾರು ಲಕ್ಷಾಂತರ ರೈತರಿಗೆ ತೊಂದರೆ ಆಗುತ್ತೆ. ಈ ಸಿಸ್ಟಮ್ನ ಚೇಂಜ್ ಮಾಡಬೇಕು. ಮೊದಲು ಸರ್ಕಾರ ಆಗಿರ್ಬೋದು, ಕೃಷಿ ಇಲಾಖೆ ಉನ್ನತ ಅಧಿಕಾರಿಗಳಾಗಿರ್ಬೋದು, ಅಗ್ರಿಕಲ್ಚರ್ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಸ್ಟೇಟ್ ಅವರೆಲ್ಲ ಇದನ್ನು ತಿದ್ದುಪಡಿ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು. ನೇರವಾಗಿ ಸಹಾಯಧನ ಏನಿದ್ರು ರೈತರ ಖಾತೆಗಳಿಗೆ ಬೀಳಬೇಕು. ಇಲ್ಲ ಕಡಿಮೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜನ ಕೊಡಬೇಕು. ಅವ್ರು ಎಲ್ಲಿ ತಂದಿದ್ದಾರೆ, ಯಾವ ವಾತಾವರಣದಲ್ಲಿ ಬೆಳೆದಿರೋದು, ಈಗ ಬೇರೆ ವಾತಾವರಣದಲ್ಲಿ ಬೆಳೆದಿರೋದು ತಂದು ಇಲ್ಲಿ ಕೊಡ್ತಾರೆ. ಅದು ನಮ್ಮ ವಾತಾವರಣದಲ್ಲಿ ಬೆಳೆ ಉತ್ಕೃಷ್ಟವಾಗಿ ಬರಲ್ಲ, ಇಳುವರಿಯಾಗೂ ಬರಲ್ಲ. ಅದನ್ನು ಕಂಪ್ನಿಯವರು ನಮಗೆ ಕೃಷಿ ಇಲಾಖೆ ಮುಂದೆ ಇಂಥ ಏರಿಯಾದಿಂದ ನಾವು ಬೆಳೆದಿದ್ದೀವಿ, ಇದರ ಗರಿಷ್ಠ ಪ್ರಮಾಣ ಇಷ್ಟು ಇದು ಅಂತೆಲ್ಲ ನಮ್ಗೆ ಮಾಹಿತಿ ತಿಳಿಸ್ಬೇಕು. ಆ ಮಾಹಿತಿ ತಿಳಿಸ್ತಾ ಇಲ್ಲ. ಅದನ್ನು ಕಂಪ್ನಿಗಳು ಯಾರು ನಮ್ಮ ಟೆಂಡರ್ ಹಾಕಿ ಶೇಂಗಾ ವಿತರಣೆ ಮಾಡ್ತಾರೋ ಅವ್ರು ನಮ್ಗೆ ಮಾಹಿತಿ ಕೊಡಬೇಕು. ಆದಷ್ಟು ಬೇಗ ನಮಗೆ ಶೇಂಗಾ ಏನಿದೆಯೋ ಇವಾಗ ರೇಟ್ 5,900 ರೂಪಾಯಿ ನಾವು ರೈತರು ಕಟ್ತಾ ಇದ್ದೀವಿ. ಅದನ್ನು 5,000 ಇಳಿಸ್ಬೇಕು. 900-1,000 ರೂಪಾಯಿ ಕಮ್ಮಿ ಮಾಡ್ಬೇಕು ನಮಗಂತ ನಾನು ಆಗ್ರಹಪಡಿಸ್ತಾ ಇದ್ದೀನಿ. ಆಕಸ್ಮಿಕ ನಮ್ಮ ರೈತರ ಮನೆಗೆ ಪಂಪಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ರೈತರ ಪರ ಸರ್ಕಾರ ಅಂತ ಹೇಳುತ್ತೆ, ರೈತರಿಗೆ ಮೋಸ ಮಾಡುತ್ತೆ ಈ ಸರ್ಕಾರ. ಇಂಥ ಸರ್ಕಾರಗಳು ನಮ್ಗೆ ಬೇಕಾ? ಆದಷ್ಟು ಬೇಗ ನೀವು ರೈತರ ಪರವಾಗಿ ಇದ್ದೀವಿ ಅಂದರೆ ಮೊದಲು ಬಿತ್ತನೆ ಬೀಜ ಯಾವುದೇ ಆಗಿರಬಹುದು ಅದನ್ನೆಲ್ಲ ಕಮ್ಮಿ ಮಾಡಬೇಕಂತ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಇಷ್ಟೇ ಹೇಳೋದು ನಾನು. ರಿಯಾಯಿತಿ ದರದಲ್ಲಿ ನೀವು ರೈತರು ಹಸಿರು ಶಾಲೆ ನಮ್ಮ BC ಪಾಟೀಲ್ ಹೇಳ್ತಾರೆ, ಕೃಷಿ ಮಂತ್ರಿಗಳು. ನಾನು ರೈತನ ಮಗ, ನೀವು ರೈತನ ಮಗ ಆಗಿರ್ಬೋದು ರೀ. ನೀವು ರೈತ ಅಲ್ಲ, ನೀವು SP ಆಫೀಸರ್ ಆಗಿ ರಾಜಕೀಯಕ್ಕೆ ಬಂದವರು. ನೀವು ನಿಜವಾದ ರೈತರಾಗಿದ್ದರೆ ನಾವು ರೈತರ ಬೇಡಿಕೆ ಏನಿದೆ ಫಸ್ಟು ಅದನ್ನು ಸ್ಪಂದಿಸ್ರಿ, ಅದಕ್ಕೆ ಪರಿಗಣನೆ ತಗೊಂಡು ಅನುಕೂಲ ಮಾಡಿಕೊಡ್ರಿ ರೈತರಿಗೆ ಅಂತ ನಾನು ಆಗ್ರಹಪಡಿಸ್ತೀನಿ.